ಪ್ರತಿಭೆಗಳು ಬೆಳಕಿಗೆ ಬರಬೇಕಾದರೆ ಪ್ರೋತ್ಸಾಹ ಮತ್ತು ಅವಕಾಶಗಳು ಬಹಳ ಮುಖ್ಯ. ಇಲ್ಲಿನವರೆಗೆ ಪ್ರೋತ್ಸಾಹ ಮತ್ತು ಅವಕಾಶಗಳು ಸಿಗೋದಿಲ್ಲ, ಅಲ್ಲಿನವರೆಗೂ ವಿದ್ಯಾರ್ಥಿಗಳ ಪ್ರತಿಭೆಗಳು ಹೊರಗೆ ಬರೋದಿಲ್ಲ. ಅಂತಹ ವಿದ್ಯಾರ್ಥಿಗಳಲ್ಲಿ ಪ್ರತಿಭೆಗಳನ್ನು ತುಂಬುವಂತಹ ಕೆಲಸ ರಾಯಲ್ ಶಿಕ್ಷಣ ಸಂಸ್ಥೆಯಿಂದ ಆಗ್ತಾ ಇದೆ ಅಂತ ಬನಹಟ್ಟಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ MS ಶೇಖ ಹೇಳಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ರಾಯಲ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ 2018-19 ಮತ್ತು 2019-20 ಸಾಲಿನ SSLC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಹಾಗೂ ತಾಲೂಕು ಮಟ್ಟದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಸಾಧಕರಿಗೊಂದು ಸತ್ಕಾರ ಸಮಾರಂಭದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ಯಾವಾಗ ಪ್ರತಿಭೆಗಳು ಬೆಳಕಿಗೆ ಬರಬೇಕಾದರೆ ಪ್ರೋತ್ಸಾಹ ಮತ್ತು ಅವಕಾಶಗಳು ಬಹಳಷ್ಟು ಮುಖ್ಯ. ಆದ್ದರಿಂದ ಎಲ್ಲಿವರೆಗೆ ಇಂಥ ಅವಕಾಶ ಮತ್ತು ಪ್ರೋತ್ಸಾಹಗಳು ಸಿಗುವುದಿಲ್ಲವೋ ಅಲ್ಲಿವರೆಗೆ ಪ್ರತಿಭೆಗಳು ಬೆಳಕಿಗೆ ಬರುವುದಿಲ್ಲ. ಇಂಥ ಅದ್ಭುತವಾದಂಥ ಸಾಧಕರು ಬೆಳಕಿಗೆ ಬರಬೇಕಾದರೆ ಈ ರಾಯಲ್ ಶಿಕ್ಷಣ ಸಂಸ್ಥೆಯ ಚೇರ್ಮನ್ ಆದಂಥ ಡಾಂಗೆಯವರಂಥ ಪ್ರೋತ್ಸಾಹದಾಯಕರು, ಪ್ರೋತ್ಸಾಹ ನೀಡುವವರು, ಹಾರೈಸುವವರು, ಶುಭ ಕೋರುವವರು ಇದ್ದಾಗ ಮಾತ್ರ ಸಮಾಜದಲ್ಲಿ ನಾನು ಅದ್ಭುತವಾದಂಥ ಸಾಧನೆಯನ್ನು ಮಾಡಿದಂಥ ಸಾಧಕರನ್ನು ನಿರ್ಮಾಣ ಮಾಡಬಹುದು. ರಾಯಲ್ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ರಫೀಕಾ ಡಾಂಗೆ ಅವರು ಮಾತನಾಡಿ, ರಾಯಲ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ 2018-19 ಮತ್ತು 2019-20 ಸಾಲಿನ SSLC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರಥಮ ವಿದ್ಯಾರ್ಥಿಗೆ 25,000, ದ್ವಿತೀಯ ವಿದ್ಯಾರ್ಥಿಗೆ 15,000, ತೃತೀಯ ವಿದ್ಯಾರ್ಥಿಗೆ 10,000 ಸತ್ಕಾರದ ಜೊತೆಗೆ ಬಹುಮಾನ ನೀಡಿ ಅವರನ್ನು ಗೌರವಿಸುವುದು. ಅಷ್ಟೇ ಅಲ್ಲದೆ ತಾಲೂಕು ಮಟ್ಟದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಕೂಡ ಸತ್ಕಾರ ಸಮಾರಂಭ ಏರ್ಪಡಿಸುವುದರ ಜೊತೆಗೆ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುತ್ತಿದ್ದೇವೆ ಎಂದು ಹೇಳಿದರು. ನಾವು ಇದನ್ನು ನಗದು ರೂಪವಾಗಿ ಮೊದಲನೇ ಬಹುಮಾನ 25,000, ಎರಡನೇ ಬಹುಮಾನ 15,000, ಮೂರನೇ ಬಹುಮಾನ 10,000. ಇದೇ ಥರ ನಮ್ಮ ಶಾಲೆ ಸಂಸ್ಥೆಯ ವಿದ್ಯಾರ್ಥಿಗಳು ಮುಂದಿನ ಸಲ ಒಳ್ಳೆಯ ಅಂಕವನ್ನು ಪಡೆದು ಯಶಸ್ವಿ ಆಗಲೆಂದು ನಾನು ದೇವರಲ್ಲಿ ಆಶಿಸುತ್ತೇನೆ. ಜಮಖಂಡಿ ತಾಲೂಕಿನ KS ಅಧಿಕಾರಿಯಾದ ಅಬಿದಾ ಐ ಗದ್ಯಾಳಪ್ರೋ ಮಾತನಾಡಿ, ಸಾಧಕ ವಿದ್ಯಾರ್ಥಿಗಳಿಗೆ ಸತ್ಕಾರ ಸಮಾರಂಭ ಮಾಡುವುದು ಕಷ್ಟ ಆಗಬಾರದು. ವಿದ್ಯಾರ್ಥಿಗಳಿಗೆ ಸರ್ಕಾರದ ಜೊತೆಗೆ ಹಣದ ಸಹಾಯ ಕೊಡಬೇಕೆಂಬ ಮನೋಭಾವನೆ ಇಟ್ಟುಕೊಂಡಂತೆ ರಾಯಲ್ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದ ರಫೀಕ್ ಡಾಂಗೆ ಅವರು ಕೂಡ ನಿಜವಾದ ಸಾಧಕರು. ಯಾಕೆಂದ್ರೆ 2 ವರ್ಷಗಳಿಂದ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಸುಮಾರು 1 ಲಕ್ಷ ರೂಪಾಯಿಯಷ್ಟು ಹಣವನ್ನ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ನೀಡುತ್ತಿದ್ದಾರೆ ಎಂದು ಹೇಳಿದರು. ಸತ್ಕಾರ ಮಾಡುತ್ತಿರುವಂತಹ ಮಹಾನ್ ಸಾಧಕರಾದಂಥ ಶ್ರೀ RM ಡಾಂಗೆ ಸರ್ ಅವರಿಗೆ ನಾನು ಒಂದು ದೊಡ್ಡ ನಮಸ್ಕಾರ ಹೇಳಕ್ ಬಯಸ್ತೀನಿ. ಯಾಕಂದ್ರೆ ಅವ್ರ ವಿಚಾರ, ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಬರೀ ಸತ್ಕಾರ ಮಾಡೋದ್ರಿಂದ ಅಥವಾ ಸನ್ಮಾನ ಮಾಡೋದ್ರಿಂದಲ್ಲ, ಅವರಿಗೆ ಕ್ಯಾಶ್ ಪ್ರೈಸ್ ಕೊಡೋದ್ರಿಂದ ಅವರಲ್ಲಿ ಕೂಡ ಒಂದು ಓದಬೇಕು ಅಥವಾ ಸಾಧನೆ ಮಾಡಬೇಕು ಅನ್ನುವಂತಹ ಒಂದು ಜ್ವಲಂತವಾದಂತಹ ಒಂದು ಪ್ರಜ್ಞೆ ಬರ್ತದೆ. ರಾಯಲ್ ಶಿಕ್ಷಣ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಶಂಕರ್ ಜಗತಾಳಪ್ರೋ ಮಾತನಾಡಿ, ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಬಹುಮಾನವನ್ನು ಕೊಡುವುದರ ಜೊತೆಗೆ ಅವರು ಆರ್ಥಿಕವಾಗಿ ಮುಂದುವರಿಯಬೇಕೆಂಬ ಉದ್ದೇಶದಿಂದ ಹಣದ ಸಹಾಯವಾಗಿರಬಹುದು. ಇನ್ನಿತರ ಸಹಾಯದ ಜೊತೆಗೆ ವಿದ್ಯಾರ್ಥಿಗಳು ಮುಂದಿನ ವಿದ್ಯಾಭ್ಯಾಸದಲ್ಲಿ ಈ ಹಣದ ಸದ್ಬಳಕೆಯಾಗಲಿ ಎಂಬ ಉದ್ದೇಶದಿಂದ ಇಂತಹ ಸಾಧಕರ ಸನ್ಮಾನದ ಜೊತೆಗೆ ಹಣದ ಸಹಾಯವನ್ನ ನಮ್ಮ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಇಂತಹ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ. ಎಲ್ಲಾ ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನ ಪಡೆದುಕೊಂಡು ಮುಂದಿನ ವ್ಯಾಸಂಗಕ್ಕೆ ಇದರ ಸದ್ಬಳಕೆಯನ್ನ ಮಾಡಿಕೊಳ್ಳಬೇಕು ಎಂದು ಹೇಳಿದರು. ಇದರ ಮೂಲ ಉದ್ದೇಶ ಏನೆಂದರೆ, ಪ್ರತಿಭೆಗಳು ತುಂಬ ಇವೆ, ಅದನ್ನು ಗುರುತಿಸುವಂಥ ಶಕ್ತಿ, ಸಾಮರ್ಥ್ಯ, ನೋಡುವಂಥ ಕಣ್ಣು, ಒಳಗಣ್ಣು ನಮ್ಮ ಹತ್ರ ಇರಬೇಕು. ಅದರ ಒಂದು ಕುರಿತಾಗಿ ನಮ್ಮ ಶಾಲೆಯ ಚೇರ್ಮನ್ ಆದಂಥ ಡಾಂಗೆಯವರು ಒಂದು ಒಳ್ಳೆಯ ಅಭಿಪ್ರಾಯದೊಂದಿಗೆ ಒಂದು ಮಕ್ಕಳಿಗೆ ಸನ್ಮಾನ ಮಾಡಬೇಕು, ಅವರಲ್ಲಿರ್ತಕ್ಕಂಥ ಶಕ್ತಿ, ಟ್ಯಾಲೆಂಟನ್ನು ಹೊರಗೆ ತೆಗಿಬೇಕು, ಎಸ್ಪೆಷಲಿ ಅಕಾಡೆಮಿಕ್ಸಲ್ಲಿ ಚೆನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಇದರ ಹಿಂದೆಯೇ 1 ವರ್ಷ ಹಿಂದೆಯೇ ಅವರು ಹೇಳಿದರು, ಈ ಮಕ್ಕಳು ಬಂದವರಿಗೆ ಯಾವುದೇ ಥರ ತೊಂದರೆ ಆಗಬಾರ್ದು ಆರ್ಥಿಕವಾಗಿ ಅಂತ ಅವ್ರಿಗೆ ಕ್ಯಾಶ್ ಪ್ರೈಸಸನ್ನು ಅನೌನ್ಸ್ ಮಾಡಿದರು. ಈ ಒಂದು ಒಳ್ಳೆಯ ಕಾರ್ಯಕ್ರಮದಿಂದ ಮಕ್ಕಳಿಗೆ ಪ್ರೇರಣೆ ಆಗುತ್ತದೆ, ಪ್ಲಸ್ ಪಡೆದಂಥ ವಿದ್ಯಾರ್ಥಿಗಳಿಗೆ ಅನುಕೂಲವೂ ಆಗುತ್ತದೆ. ಇದೇ ಸಂದರ್ಭದಲ್ಲಿ ಶಂಕರ್ ಜಗದಾಳ, ರಾಯಲ್ ಶಿಕ್ಷಣ ಸಂಸ್ಥೆಯ ಪ್ರೌಢಶಾಲಾ ವಿಭಾಗದ ಮುಖ್ಯೋಪಾಧ್ಯಾಯರಾದ ಸತೀಶ್ ಕುಲಕರ್ಣಿ, ಆಡಳಿತಾಧಿಕಾರಿಗಳಾದ AH ಮುಲ್ಲಾ, ಶಿಕ್ಷಕರು ಮತ್ತು ಶಿಕ್ಷಕಿಯರು, ವಿದ್ಯಾರ್ಥಿಗಳ ಪಾಲಕರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, V4 News 24/7 ಅಥಣಿ.